ರಾಜಧಾನಿಯಲ್ಲಿ ಟೆಕ್ಕಿಯಾಗಿ ಕೆಲಸ ಮಾಡಿಕೊಂಡಿದ್ದಂತಹ ಶಂಕಿತ ಉಗ್ರ ಆರಿಫ್ ಎಂಬಾತನನ್ನ ಐಎಸ್ಟಿ ಮತ್ತು ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ತಣಿಸಂದ್ರದಲ್ಲಿ ವಾಸವಾಗಿದ್ದ ಆರಿಫ್ 4 ಅಂತಸ್ತಿನ ಕಟ್ಟಡದಲ್ಲಿ 2ನೇ ಮಹಡಿಯಲ್ಲಿ ವಾಸವಾಗಿದ್ದ. ಐಸಿಸ್ ಜೊತೆ ನಿರಂತರ ಸಂಪರ್ಕದಲ್ಲಿ ಇರುವ ಬಗ್ಗೆ ಐಎಸ್ಟಿ ಮಾಹಿತಿಯನ್ನ ಕಲೆ ಹಾಕಿತ್ತು. ನಂತರ ಇದನ್ನ ಬಗ್ಗೆ ಎನ್ಐಎ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಲಾಗಿತ್ತು. ಅಧಿಕಾರಿಗಳು ಆರಿಫ್ ಮೇಲೆ ಕಣ್ಣಿಟ್ಟಿದ್ರು. ಈ ನಡುವೆ ಐಸಿಸ್ ಭಯೋತ್ಪಾದನೆ ಸಂಘಟನೆಗೆ ಸೇರಲು ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದ ಎಂದು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಶನಿವಾರ ಬೆಳಗ್ಗೆ ಐಎಸ್ಟಿ ಹಾಗೂ ಎನ್ಐಎ ಅಧಿಕಾರಿಗಳು ಶಂಕಿತ ಉಗ್ರನನ್ನ ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸದ್ಯ ಆರಿಫ್ ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈತ ಯಾವ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ, ಎಲ್ಲಿಯವ, ತಣಿಸಂದ್ರದಲ್ಲಿ ಎಷ್ಟು ದಿನಗಳಿಂದ ಕೆಲಸವನ್ನ ಮಾಡ್ತಾ ಇದ್ದ ಎಂಬ ಬಗ್ಗೆ ಎನ್ಐಎ ಮತ್ತು ಐಎಸ್ಟಿ ಅಧಿಕಾರಿಗಳ ತಂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಕಳೆದ 2 ವರ್ಷಗಳಿಂದ ಆರಿಫ್ ಮನೆಯಿಂದಲೇ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದ. ಈ ನಡುವೆ ಈತ ಸಿರಿಯಾಕ್ಕೆ ಕೂಡ ಭೇಟಿಯನ್ನು ನೀಡಿದ್ದ. ಅಲ್ ಖೈದಾ ಜೊತೆ 2 ವರ್ಷಗಳಿಂದ ಸಂಪರ್ಕವನ್ನ ಇಟ್ಟುಕೊಂಡಿದ್ದ. ನಗರದಲ್ಲಿ ಇದ್ದುಕೊಂಡು ಟೆರರ್ ಗ್ರೂಪ್ಗೆ ಕೆಲವರನ್ನ ಸೆಳೆಯುವ ಕೆಲಸವನ್ನ ಮಾಡ್ತಾ ಇರುವಂತಹ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿದೆ. ಇಡೀ ವಾರ ಮನೆಯಲ್ಲಿಯೇ ಇರ್ತಾ ಇದ್ದ ಆರಿಫ್ ವೀಕೆಂಡ್ನಲ್ಲಿ ಮಾತ್ರ ಕೆಲವರನ್ನ ಭೇಟಿಯಾಗಲು ಹೊರಗಡೆ ಹೋಗ್ತಾ ಇದ್ದ.